ಮೊನ್ನೆ ನೋಡಿದ ಹುಡುಗ ಒಳ್ಳೆ ಹ್ಯಾಂಡ್ಸಮ್ ಇದ್ದ ಮಾತ್ರ. ವಾವ್, ಒಂದು ಹೇರ್ ಸ್ಟೈಲು, ಮಾತಾಡೋ ಸ್ಟೈಲು ನನಗೆಲ್ಲ ತುಂಬ ಇಷ್ಟ ಆಯಿತು. ಬೆಳಗ್ಗೆಯಿಂದ ಒಂದು ಕಾಲ್ ಬರ್ತೈತಿ, ಯಾರಂತ ಗೊತ್ತಾತಿಲ್ಲ. ಮಾತಾಡೋದಿಲ್ಲ ಎತ್ತರೆ, ಯಾರಂತ ಗೊತ್ತಿಲ್ಲ. ಒಟ್ಟು ಒಂದು ಫೋನ್ ಮಾಡ್ರೆ ಹೆಂಗೆ ಕಂಡುಹಿಡಿದಿದ್ದೀನ, ತಲೆ ಒಳ್ಳೆ ಹುಳ ಬಿಟ್ಟಂಗೆ ಆಯ್ತಲ್ಲ ನನಗೆ. ಒಂದ್ಸಲ ಧೈರ್ಯ ಮಾಡಿ ಮಾತಾಡಿ ಬಿಟ್ರೆ ಹೆಂಗೆ? ಮೊಬೈಲ್ ತಗೊಂಡು ಒಂದ್ಸಲ ಅದೇ ನಂಬರಿಗೆ ಫೋನ್ ಮಾಡ್ರೆ ಹೆಂಗೆ? ಈಪ ಹುಡುಗ ಅಂತ ಅಲ್ಲ, ಆದರೂ ಮದುವೆ ಎಲ್ಲ ಇಲ್ಲಪ್ಪ. ಆದರೂ ಒಳ್ಳೆ ಸೆಟಲ್ಡ್ ಥರವೇ ಇದ್ದರು, ಅಷ್ಟೇ ಚಿಂತ ಆಯ್ತು ಅದಕ್ಕೆ. ಇಲ್ಲಪ್ಪ, ಮದುವೆ ಆಯ್ತು ಚಾನ್ಸ್ ಇಲ್ಲ. ಆಮೇಲೆ ಏನಾದರೂ ನನಗೆ ಫೋನ್ ಮಾಡ್ತಿದ್ಲ, ಮಾತಾಡೋಕೆ ಏನಾರು ಹೆದ್ದಿಕೆ ಏನಾರು ಹಂಗೆ ಮಾಡ್ತಿದ್ಲ? ಇಲ್ಲಪ್ಪ, ನಾ ಫೋನ್ ಮಾಡೋದೇ ಇಷ್ಟು ದಿನಾರು ಎತ್ತಲಿಲ್ಲ ಅವಳು, ಇನ್ನು ಅವಳೇನು ಹಂಗೆ ಮಾಡ್ತಾಳೆ? ನನಗೇನು ಮಾತಾಡೋಕೆ ಹೆದರಿಕೆ ಇಲ್ಲ ಯಾರೊಟ್ಟಿಗೂ. ಆದರೂ ಇವತ್ತಷ್ಟೇ ಗುರ್ತಾದ್ದು ಮಾತಾಡ್ರೆ ಕಡೆ ಹುಡುಗಿ ಅಂತಾದರೂ ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ಬೇಡ ಬೇಡ, ಸರಿ ಇಲ್ಲ. ಈ ಸ್ವಲ್ಪ ದಿವಸ ಬಿಟ್ಟೇ ಮಾತಾಡ್ದೆ. ಆದರೂ ಅವ್ರ ವಾಯ್ಸ್ಗೆ ಏನು ಕನ್ಸುತ್ತಲ್ಲ, ಒಂದ್ಸತಿ ಫೋನ್ ಮಾಡೋದ ನಿದ್ರೆಗೆ ಗೊತ್ತಿಲ್ಲ. ಒಂಥರ ಶ್ಯಾಮಲಂದರೆ ಯೋಚನೆ ಎಷ್ಟೊತ್ತಿಗೂ. ಆ ಯೋಚನೆಯಿಂದ ಹೊರಗೆ ಬರ್ಕಂದ್ರೆ ಅದ್ರ ಬದಲಿಗೆ ಎಂತಾದರೂ ಒಂದು ಕೆಲಸ ಮಾಡ್ಕೊ. ಎಂಥ ಕೆಲಸ ಮಾಡೋದು? ನೋಡಿ, ಮದುವೆ ಆಯ್ತಿರಲಿ ಎಂಥರ ಇಲ್ಲ ಅದು ನಂಗೆ ಗೊತ್ತಿಲ್ಲ. ಎಷ್ಟು ಚಂದ ಇದ್ದಾರೆ. ನಂಗೆ ಅವ್ರ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಮಾಡ್ಕೊಳಕ್ಕೆ. ನಾನೇ ವಾಪಸ್ ಆ ನಂಬರಿಗೆ ಫೋನ್ ಮಾಡಿ ಶ್ಯಾಮಲ ಅಂತೇಳಿಯೇ ಮಾತಾಡಿಬಿಡ್ತೆ. ಅವಳೇ ಹೋದದ್ದಿದ್ರೆ ಶಾಕಾಗೆ ಮಾತಾಡ್ತಾಳೆ. ನಾನೇ ಮಾತಾಡ್ಸೋದು ಅಂತ ಅತ್ತಲ್ಲ. ಅಡ್ಡಿಲ್ಲ, ನಾ ಸೋತ್ರು ಅಡ್ಡಿಲ್ಲ, ಮಾಡಿದೆ. ಫೋನ್ ಬಂತು. ಅಯ್ಯೋ, ಅವರು ವಾಪಸ್ ಮಾಡ್ತಿದ್ರಲ್ಲ, ಎತ್ತಿ ಬಿಡ್ತೆ, ಕಾಮ ಮಾತಾಡೋದಿಲ್ಲ. ಹಲೋ 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 ಬಾ, ಯಾವುದು ಹುಡುಗಿ ಶ್ಯಾಮಲ ಅಲ್ಲ, ಮಾತಾಡ್ತಿದ್ರಲ್ಲ. ಹಲೋ, ಯಾರು ನೀವು? ಫೋನ್ ಮಾಡಿಬಿಟ್ಟು ಇಡೀ ಹೊತ್ತು ಇರಿಟೇಟ್ ಮಾಡ್ತಿರ್ತೀರಿ. ಯಾರು ಬೇಕಿದ್ದಿತ್ತು ನಿಮಗೆ? ಜೋರು ಮಾತಾಡ್ತಿದ್ರೆ ಕಟ್ ಮಾಡುವ. ಕಟ್ ಮಾಡೋದಿದ್ರೆ ಫೋನ್ ಮಾಡೋದಂತ ಇಡೀ ಹೊತ್ತು ವಾಪಸ್ ಮಾತಾಡೋದಿಲ್ಲ. ಯಾರಪ್ಪ ಇದು? ಹುಡುಗಿ ಬೇರೆ, ಯಾರಿಗೂ ಸಾಕು. ಹುಡುಗಿಯರು ನಂಗೆ ಯಾರು ಫೋನ್ ಮಾಡುವರೇ ಇಲ್ಲ ಅಲ್ಲ. ನಾನು ಫೋನ್ ಮಾಡಿ ಮಾತಾಡೋದೇ ಬಿಟ್ಟಿದೆ. ಮಾತಾಡ್ತೆ, ಧೈರ್ಯ ಮಾಡಿ ಮಾತಾಡುವ. ಎಂತಕ್ಕೆ ಹೆಸಿಟೇಟ್ ಮಾಡ್ಕೊಳ್ಕ? ಟ್ರೈ ಮಾಡೋದು ಎಂತ ಇತ್ತು ಅದರೊಳಗೆ? ಒಳ್ಳೆ ಕಥೆ ಇದ್ದಲ್ಲ. ಹೆಣ್ಮಕ್ಕಳೆಲ್ಲ ನಂಗೆ ಫೋನ್ ಮಾಡೋದು ಅಂದರೆ ಅಯ್ಯಪ್ಪ, ಇದು ದೊಡ್ಡ ವಿಷಯ ಇತ್ತು. ಇರಲಿ, ಮಂಡಿ ಹಾಳಾಗಿ ಹೋಯ್ತು. ಯಾರು ಸೈ ಒಂದು ಸ್ವಲ್ಪ ಹೊತ್ತು ಮಾತಾಡೋ ಸೈಯಲ್ಲ, ಮಾತಾಡಿದೆ. ಕಾಮ ಇನ್ನೊಂದ್ಸತಿ ಟ್ರೈ ಮಾಡ್ತೆ. ಫೋನ್ ಮಾಡಿ ಟ್ರೈ ಮಾಡ್ತೆ ನಾನು.